ಶಬರಿಮಲೆ ದೇವಾಲಯಕ್ಕೆ ಮಹಿಳೆಯರ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಪಲಿಮಾರು ಶ್ರೀಗಳು ಚರ್ಚೆ ಜಗಳಕ್ಕಿಂತ ಧಾರ್ಮಿಕ ಪ್ರೋಟೋಕಾಲ್ಗಳನ್ನು ಅನುಸರಿಸಬೇಕು ಅಂತ ಅಭಿಪ್ರಾಯಪಟ್ಟರು. ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಪ್ರೋಟೋಕಾಲ್ ಇದೆ. ಪ್ರೋಟೋಕಾಲ್ ಅಂತ ಎಲ್ಲ ಕಡೆ ಇದೆ. ರಾಷ್ಟ್ರಪತಿ ಪ್ರಧಾನಿಗೂ ಪ್ರೋಟೋಕಾಲ್ ಇರ್ತದೆ. ಶಬರಿಮಲೆಗೆ ಒಂದು ಪ್ರೋಟೋಕಾಲ್ ಜಾರಿಯಲ್ಲಿದೆ. ಧಾರ್ಮಿಕ ಸಂವಿಧಾನವನ್ನ ನಾವು ಯಾಕೆ ಆಕ್ಷೇಪ ಮಾಡಬೇಕು? ಶಬರಿಮಲೆಯಲ್ಲಿ ಇಷ್ಟು ವರ್ಷ ಎಲ್ಲವನ್ನ ಒಪ್ಪಲಾಗಿದೆ. ಹೊರಗಿನವರು ಬಂದು ಸಂಪ್ರದಾಯವನ್ನ ಆಕ್ಷೇಪಿಸೋದು ಯಾಕೆ? ಶಬರಿಮಲೆಯಲ್ಲಿ ಹೆಣ್ಮಕ್ಕಳಿಗೆ ಬಹಿಷ್ಕಾರವನ್ನ ಹಾಕಿಲ್ಲ. ಮಹಿಳೆಯರಿಗೆ ನಿಗದಿತ ಅವಧಿ ನಿರ್ಧರಿಸಲಾಗಿದೆ. ಶಬರಿಮಲೆಗೆ ಭಕ್ತಿಯಿಂದ ಹೋದ್ರೆ ಅಡ್ಡಿ ಇಲ್ಲ. ಸಂಪ್ರದಾಯವನ್ನ ಧಿಕ್ಕರಿಸಿ ಹೋಗೋದು ನಮಗೆ ಇಷ್ಟ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾವು ಆಕ್ಷೇಪಿಸುವುದಿಲ್ಲ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ಪರಾಮರ್ಶೆ ಮಾಡಲಿ. ಭಕ್ತರಿಗೆ ಸಮಸ್ಯೆ ಆಗದಂತೆ ಕೋರ್ಟ್ ತೀರ್ಮಾನಿಸಲಿ. ಕ್ಷೇತ್ರದ ಸಂಪ್ರದಾಯ ನಿಯಮಾವಳಿಗೆ ಅವಕಾಶ ಕೊಡಿ ಅಂತ ಪಲಿಮಾರು ಪರ್ಯಾಯ ಶ್ರೀ ವಿದ್ಯಾಧೀಶ ಸ್ವಾಮೀಜಿ ಹೇಳಿಕೆ ನೀಡಿದ್ರು. ಧಾರ್ಮಿಕ ಸಂವಿಧಾನವನ್ನು ಯಾಕೆ ನಾವು ಆಕ್ಷೇಪ ಮಾಡಬೇಕು? ಇಷ್ಟವರೆಗೆ ಒಪ್ಪಿಕೊಂಡು ಬಂದಿದ್ದಾರೆ. ಅದನ್ನು ಯಾರೋ ಉಳಿದವರು, ಈಗ ಅಲ್ಲಿ ಲೋಕಲ್ ಅಲ್ಲ, ಅಲ್ಲೊಂದು ವಾನಪ್ರಸ್ಥದ ಹಾಗೆಯೇ ಅಲ್ಲಿ ಪ್ರತ್ಯೇಕವಾದಂಥ ಒಂದು ದೇವಸ್ಥಾನ. ಅದರಲ್ಲಿ ಹೆಣ್ಮಕ್ಳು ಬರಬಾರ್ದು ಅಂತ ಅವ್ರದ್ದೇನು ಇಲ್ಲ. ಒಂದು ಪೀರಿಯಡ್ ಸಮಯದಲ್ಲಿ ಬೇಡ, ಆ ಕೆಲವು ಒಂದು 20-30 ವರ್ಷದ ಪೀರಿಯಡ್ನಲ್ಲಿ ಬರೋದು ಬೇಡ ಅಂತ ಅಷ್ಟೇ ಹೊರತು ಹೆಣ್ಮಕ್ಕಳಿಗೇನು ಬಹಿಷ್ಕಾರ ಹಾಕಿದ್ದಲ್ಲ. ಆ ದೇವಸ್ಥಾನದ ನಿಯಮವನ್ನು ಅಲ್ಲಿ ಅವರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಸುಮ್ಮನೆ ಜಗಳಾಡೋದಕ್ಕಿಂತ ಆ ದೇವಸ್ಥಾನ ಸಂಪ್ರದಾಯಕ್ಕೆ ಭಕ್ತಿಯಿಂದ ಹೋದರೆ ಸರಿ, ಭಕ್ತಿಯಿಂದ ಅಲ್ಲ ಹೋದರೆ ಏನು ಅಂತ ಬಲಾತ್ಕಾರದಲ್ಲಿ ಹೋಗುವುದು ಅದು ಯಾಕೋ ಇಷ್ಟ ಆಗ್ತಾ ಇಲ್ಲ. ಅದು ನಾನು ಸುಪ್ರೀಂ ಕೋರ್ಟ್ನ ಬಗ್ಗೆ ನಾನು ಹೇಳಲಿಕ್ಕೆ ಹೊರತದಲ್ಲ. ಅಲ್ಲಿ ಯಾಕೆ ಈ ನಿಯಮ ಬಂತು, ಅದನ್ನು ಏನು ಮಾಡಬಹುದು? ಸುಪ್ರೀಂ ಕೋರ್ಟ್ನವ್ರದ್ದು ನಮ್ಮದು ಮನವಿ ಇದೆ, ನೀವು ಇನ್ನೊಂದ್ಸಲ ಪರಾಮರ್ಶೆ ಮಾಡಿ ಭಕ್ತರಿಗೆ ತೊಂದರೆ ಆಗದಿದ್ದಾಗ ಮಾಡಿ ಅನ್ನೋ ಮನವಿ ನಮ್ಮದಿದೆ. ಯಾಕೆ ನ್ಯಾಯಾಲಯಗಳನ್ನು ಪ್ರಶ್ನೆ ಮಾಡುತ್ತಾರೆ, ಅಧಿಕಾರ ನಮಗಿಲ್ಲ. ಅವರ ಹತ್ರ ಮತ್ತೊಂದು ಮನವಿ, ಈ ಸಂಪ್ರದಾಯ ಅವ್ರದ್ದು ಏನು ನಿಯಮಾವಳಿ ಇದೆ ಅದಕ್ಕೊಂದು ಅವಕಾಶ ಕೊಡೋದು ಒಳ್ಳೆಯದು. ಸುಮ್ಮನೆ ಈ ಚರ್ಚೆ ಮಾಡಿ ಜಗಳಾಡೋದಕ್ಕಿಂತ ಆ ಧಾರ್ಮಿಕ ಪ್ರೋಟೋಕಾಲ್ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ